ಹೊಸಬೆಟ್ಟು ಹಿಂದೂ ರುದ್ರಭೂಮಿ ಲೋಕಾರ್ಪಣೆ. ಮಂಜೇಶ್ವರ ಇಲ್ಲಿನ ಹೊಸಬೆಟ್ಟು ಗುಡ್ಡೆ ರುದ್ರಭೂಮಿಯ ನೂತನ ಕಟ್ಟಡಗಳು ಹಾಗೂ ಮೂಲಭೂತ ಸೌಕರ್ಯಗಳ ಲೋಕಾರ್ಪಣೆ ಕಾರ್ಯಕ್ರಮ ಜರುಗಿತು. ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಂಜೇಶ್ವರ ಗುಡ್ಡೆ ಹಿಂದೂ ರುದ್ರಭೂಮಿ ಪರಿಪಾಲನಾ ಸಮಿತಿಯ ಅಧ್ಯಕ್ಷರಾದ ಯಾದವ ಬಡಾಜೆ ವಹಿಸಿದ್ದರು. ಸುಸಜ್ಜಿತ ಕಟ್ಟಡಗಳು, ಸಿಲಿಕಾನ್ ಪೆಟ್ಟಿಗೆ ವ್ಯವಸ್ಥೆ, ಕೊಳವೆ ಬಾವಿ, ಅಶ್ವತ್ಥಕಟ್ಟೆ ಸೇರಿದಂತೆ ಸುಮಾರು 28 ಲಕ್ಷ ರೂಪಾಯಿ ವೆಚ್ಚದ ರುದ್ರಭೂಮಿ ಅಭಿವೃದ್ಧಿ ಯೋಜನೆಗಳನ್ನು ಮಂಜೇಶ್ವರ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ರಾಧಾ ಎಂ ಶಿಲಾಫಲಕವನ್ನು ಅನಾವರಣಗೊಳಿಸುವ ಮೂಲಕ ಉದ್ಘಾಟಿಸಿದರು. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮಂಜೇಶ್ವರ ತಾಲೂಕು ಸಮಿತಿ ಯೋಜನಾಧಿಕಾರಿ ಶಶಿಕಲಾ ಸುವರ್ಣ, ಹಿರಿಯ ಧಾರ್ಮಿಕ ನೇತಾರರಾದ ಕೃಷ್ಣ ಶಿವಕೃಪಾ, ಮಂಜೇಶ್ವರ ಸರ್ವಿಸ್ ಕೋಆಪರೇಟಿವ್ ಬ್ಯಾಂಕ್ ಅಧ್ಯಕ್ಷರಾದ ರಾಮಚಂದ್ರ ಎಸ್, ಹಿರಿಯ ಸಮಾಜ ಸೇವಕರಾದ ಗುರುವಪ್ಪ ಮಂಜೇಶ್ವರ, ಮಂಜೇಶ್ವರ ಗಾಣಿಗ ಸಮಾಜದ ಅಧ್ಯಕ್ಷರಾದ ದಯಾನಂದ ಬಂಗೇರ ಶುಭ ಹಾರೈಸಿ ಮಾತನಾಡಿದರು. ಉದ್ಯಾವರ ಗುತ್ತು ಶ್ರೀ ಸತ್ಯನಾರಾಯಣ ಭಜನಾ ಮಂದಿರದ ಗೌರವ ಅಧ್ಯಕ್ಷರಾದ ಶ್ರೀ ಐತಪ್ಪ ಉದ್ಯಾವರ ಗುತ್ತು, ಭಗವತಿ ಸೇವಾ ಸಂಘದ ಅಧ್ಯಕ್ಷರಾದ ಸೋಮಶೇಖರ ಎಂಎನ್, ಹಿರಿಯ ಉದ್ಯಮಿ ನಾಗೇಶ್ ಶೆಟ್ಟಿ ಹೊಸಬೆಟ್ಟು, ಹರೀಶ್ ಪೂಜಾರಿ ಹೊಸಬೆಟ್ಟು ಮಂಜೇಶ್ವರ, ಪ್ರತಾಪ್ ಫ್ರೆಂಡ್ಸ್ ಹೊಸಬೆಟ್ಟು ಇದರ ಅಧ್ಯಕ್ಷರಾದ ನವೀನ್ ಅಡಪ, ಹಿರಿಯ ಸಮಾಜ ಸೇವಕರಾದ ಪ್ರಕಾಶ್ ಕುಡೇಲು, ಹಿರಿಯ ಸಮಾಜ ಸೇವಕಿ ಪ್ರೇಮ, ಯುವಕ ಸಂಘ ರಿಜಿಸ್ಟರ್ಡ್ನ ಅಧ್ಯಕ್ಷರಾದ ಗಣೇಶ್ ಶಿವಪುರ, ಜಿಎಲ್ಪಿಎಸ್ ಕಣ್ವತೀರ್ಥದ ಮುಖ್ಯೋಪಾಧ್ಯಾಯರಾದ ಮೋಹನ್ ಮಾಸ್ಟರ್, ಪ್ರತಾಪ್ ಫ್ರೆಂಡ್ಸ್ ಕ್ಲಬ್ಬಿನ ವಿಜಿತ್ ಮತ್ತಿತರರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ರುದ್ರಭೂಮಿಯ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ನಿಸ್ವಾರ್ಥ ಸೇವೆಗೆ ಇದ್ದ ಶಿವಾನಂದ ಹೊಸಬೆಟ್ಟು, ಐತಪ್ಪ ಮಂಜೇಶ್ವರ, ಮಿಥುನ್ ಮಂಜೇಶ್ವರ ಅವರನ್ನು ಗೌರವಿಸಲಾಯಿತು. ಹಿಂದೂ ರುದ್ರಭೂಮಿ ಪರಿಪಾಲನಾ ಸಮಿತಿ ಪ್ರಧಾನ ಕಾರ್ಯದರ್ಶಿ ಮನೋಜ್ ಸ್ವಾಗತಿಸಿ ವಂದಿಸಿದರು. ಅಧ್ಯಾಪಕ ಈಶ್ವರ್ ಕಿದೂರು ಕಾರ್ಯಕ್ರಮ ನಿರೂಪಿಸಿದರು. ನಿರಂತರವಾದ ಪ್ರಯತ್ನದ ಫಲವಾಗಿ ಸುಂದರವಾದ ರುದ್ರಭೂಮಿ, ಅದಕ್ಕೆ ಸುಂದರವಾದ ಅಶ್ವತ್ಥ ಮರ ಇಲ್ಲಿ ಯಾರೋ ನಟ್ಟಿದ್ರು. ಪ್ರೇಮಕ್ಕ ಒಂದು ಅವರ ಹತ್ರ ಕಥೆಯನ್ನು ಹೇಳ್ತಿದ್ರು. ಅವರ ಹಸ್ಬೆಂಡ್, ಅವರ ಗಂಡ ಅದನ್ನು ನಟ್ಟದಂತೇಳಿ ಸುಂದರವಾದ ಒಂದು ಅಶ್ವತ್ಥ ಮರ ಇಲ್ಲಿತ್ತು. ಅದಕ್ಕೆ ಸುಂದರವಾದ ಕಟ್ಟೆಯನ್ನು ಕಟ್ಟಿದ್ದೇವೆ. ಅದಲ್ಲದೆ ಇಲ್ಲಿ ಬಂದಂತ ಜನರಿಗೆ ಬೇಕಾಗಿ ವೇಟಿಂಗ್ ಶೆಡ್ ಅನ್ನ, ಅದರೊಟ್ಟಿಗೆ ಟಾಯ್ಲೆಟ್ ಅನ್ನು ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನವನ್ನು ಪ್ರಾರಂಭ ಮಾಡಿದ್ದೇವೆ. ಬೋರ್ವೆಲ್ನ ಕೊಡಿಸಿ ಬೋರ್ವೆಲ್ನ ನೀರಿನ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅದೇ ರೀತಿ ಇದಕ್ಕೆ ಒಂದು ಒಳ್ಳೆಯ ಆಫೀಸ್ ಅನ್ನು, ಇದನ್ನೆಲ್ಲವೂ ದಾಖಲೆಗಳನ್ನು ಸೂಚನೆ ಮಾಡಿ ಇಡಲಿಕ್ಕೆ ಬೇಕಾಗಿ ಒಂದು ಆಫೀಸ್, ಕಂಪೌಂಡ್ ವಾಲ್, ಪಂಚಾಯತ್ ಎಲ್ಲವನ್ನ ಪಂಚಾಯತ್ ಮತ್ತು ನಾಗರಿಕ ಸಹಕಾರದಿಂದ ನಾವು ಮಾಡಿದ್ದೇವೆ.